ಸೇವ್ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ದಿವಂಗತರಾದ ಕೊಂಕಣಿ ಸರ್ದಾರ್ ಬಸ್ತಿ ವಾಮನ ಶೆಣೈ, ಮಂಗಳಾ ನಾಯಕ್ ಮಂಗಳೂರು, ಪ್ರಮೋದ್ ಜಿ ಕಾಮತ್ ಮಂಗಳೂರು ಹಾಗೂ ಗಿರೀಶ್ ಪ್ರಭು ಬಂಟ್ವಾಳ ಇವರ ಸ್ಮರಣಾರ್ಥ 56 ಅಶಕ್ತ ಕುಟುಂಬಗಳಿಗೆ ಧನ ಸಹಾಯದ ನಿಧಿಯನ್ನು ವಿತರಿಸಲಾಯಿತು. ಬಂಟ್ವಾಳ ಯಶವಂತ ವ್ಯಾಯಾಮ ಶಾಲೆ, ಜಿಎಸ್ಬಿ ಸೇವಾ ಸಂಘ ಬಂಟ್ವಾಳ, ಜಿಎಸ್ಬಿ ಸೇವಾ ಸಮಿತಿ ಬಿಸಿ ರೋಡ್, ಎಸ್ವಿಎಸ್ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಸಹಯೋಗದಲ್ಲಿ ಬಂಟ್ವಾಳ ರಾಜ್ಯಸೌಧದ ಸ್ವರ್ಣ ಸಭಾಂಗಣದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಸಹಾಯ ನಿಧಿಯನ್ನು ವಿತರಿಸಲಾಯಿತು. ಮಂಗಳೂರು ವಿಶ್ವ ಕೊಂಕಣಿ ಕೇಂದ್ರದ ಅಧ್ಯಕ್ಷ ನಂದಗೋಕುಲ ಶೆಣೈ ಸಭಾಧ್ಯಕ್ಷತೆ ವಹಿಸಿದ್ರು. ಮಂಗಳೂರು ಕೆನರಾ ಬ್ಯಾಂಕ್ನ ಮಹಾಪ್ರಬಂಧಕರಾದ ಬಿ ಯೋಗೀಶಾಚಾರ್ಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದ್ರು. ದೇವರು ಒಂದು ಪ್ರಶ್ನೆ ಕೇಳಿದರಂತೆ, ನಿನಗೆ ಏನು ಬೇಕಂತೆ? ಬಹುಶಃ ನಾವೆಲ್ಲ ಕೇಳ್ತೇವೆ, ಮೋಕ್ಷ ಕೊಡಿ, ಸ್ವರ್ಗ ಕೊಡಿ, ಧನಧಾನ್ಯ ಕೊಡಿ, ಸಂಪತ್ತು ಕೊಡಿ ಅಂತೇಳಿ. ಆದರೆ ಅರ್ಜುನ್ ಬಂಡಾಕಾರಂತಹ ವ್ಯಕ್ತಿ ಕೇಳುತ್ತಾನೆ, ಕಾಮಯೇ ನ ಕಾಮಯೇ ಸ್ವರ್ಗಂ ನ ಕಾಮಯೇ ಇಂದ್ರ ಪದವಿ. ಹಾಗಾದ್ರೆ ಏನು ಕೇಳ್ತಾನೆ ಅರ್ಜುನ್ ಬಂಡಾಕಾರ? ಕಾಮಯೇ ದುಃಖ ತಪ್ತಾನ ಪ್ರಾಣಿನ ದುಃಖನಾಶನ. ನನಗೆ ಇಂದ್ರ ಪದವಿ ಬೇಡ, ಸ್ವರ್ಗವೂ ಬೇಡ. ಹಾಗಾದ್ರೆ ಏನು ದೇವರನ್ನು ಕೇಳೋದಾದ್ರೆ? ನಮ್ಮ ತಿರುಮಲ ವೆಂಕಟರಮಣ ಸ್ವಾಮಿ ದೇವರು ಏನಂತ ಹೇಳಿದರೆ, ನಮ್ಮ ತಂದೆಯವರು ಮಾತು ಹೇಳಿದ್ರು, ಬೇಡಿದರೆ ಬೇಡಿದನು ಇವ, ಏನು ಕೇಳ್ತೀವೋ ಅದನ್ನು. ಒಂದು ಪ್ರಶ್ನೆ ಬರುತ್ತೆ, ಬೇಡದಿದ್ದರೆ ತನ್ನೆನ್ನೇ ಇವ. ಹಾಗಾದ್ರೆ ಅರ್ಜುನ್ ಭಟ್ಟಾಕಾರ ದೇವರದ್ದು ಏನು ಕೇಳ್ತಾನೆ? ಕಾಮೆಯೇ ದುಃಖ ತಪ್ತಾನಾಂ ಪ್ರಾಣಿನಾಂ ದುಃಖನಾಶನ. ನನಗೆ ಬೇರೆ ಏನು ಬೇಡ. ಯಾವ ಪ್ರಾಣಿ ಕಷ್ಟದಲ್ಲಿದ್ದಾರೋ, ಯಾವ ಪ್ರಾಣಿ ದುಃಖದಲ್ಲಿದ್ದಾರೋ ಅವರ ದುಃಖವನ್ನು ನಾಶ ಮಾಡುವ ಶಕ್ತಿ ಕೊಡಂತೆ. ಅಂತಹ ಅರ್ಜುನ್ ಭಟ್ಟಾಕಾರ ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಇತರ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ವೈಯಕ್ತಿಕ ನೆಲೆಯಲ್ಲಿ, ಯಾಕಂದರೆ ನಾನು ಬಂಟ್ವಾಳದ ಮಣ್ಣಿನಲ್ಲಿ ಹುಟ್ಟಿದ ಆ ದೇವರ ಪರಮ ಭಕ್ತ, ಅದೇ ಕೆನರಾ ಬ್ಯಾಂಕಿನ ಒಂದು ಹುದ್ದೆಯ ವತಿಯಿಂದ ಇಲ್ಲಿ ಭಾಗವಹಿಸಲು ಮನಸ್ಸಿಗೆ ತುಂಬಾ ಸಂತೋಷವಾಗಿದೆ. ಉದ್ಯಮಿ ಸೇಸಪ್ಪ ಕೋಟ್ಯಾನ್ ಪಚ್ಚಿನಡ್ಕ, ಬಂಟ್ವಾಳ ಯಶವಂತ ವ್ಯಾಯಾಮ ಶಾಲೆಯ ಆಡಳಿತ ಸಮಿತಿ ಅಧ್ಯಕ್ಷ ಪಿ ನಾರಾಯಣ್ ಕಾಮತ್, ಬಂಟ್ವಾಳ ಶ್ರೀ ತಿರುಮಲ ವೆಂಕಟರಮಣ ಸ್ವಾಮಿ ದೇವಳದ ಆಡಳಿತ ಮುಕ್ತೇಸರ ಪಿ ಪ್ರವೀಣ್ ಕಿಣಿ, ಬಿಸಿ ರೋಡ್ ಜಿಎಸ್ಬಿ ಸೇವಾ ಸಮಿತಿ ಅಧ್ಯಕ್ಷ ಸುರೇಶ್ ನಾಯಕ್ ಬಿಸಿ ರೋಡ್, ಎಸ್ವಿಎಸ್ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಬಿ ಸರ್ವೋತ್ತಮ ಬಾಳಿಕ, ಪಣೆಮಂಗಳೂರು ಶ್ರೀ ವೀರವಿಠಲ ದೇವಸ್ಥಾನದ ಆಡಳಿತ ಮುಕ್ತೇಸರ ಪಿ ರಘುವೀರ್ ಬಂಡರ್ಕರ್, ಬಂಟ್ವಾಳ ಶ್ರೀ ಸೀತಾರಾಮ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಅಜಯ ಕೊಮ್ರಬೈಲ್, ಸ್ವರ್ಣೋದ್ಯಮಿ ನಾಗೇಂದ್ರ ವಿ ಬಾಳಿಕ, ಉದ್ಯಮಿ ಬಸ್ತಿ ಮಾಧವ ಶೆಣೈ ಅತಿಥಿಗಳಾಗಿ ಭಾಗವಹಿಸಿದ್ರು. ಸೇವ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಅರ್ಜುನ್ ಬಂಡಾರ್ಕರ್ ಪ್ರಸ್ತಾವನೆಗೆ ಇದ್ರು. ಕಾರ್ಯದರ್ಶಿ ಸಂಜಯ್ ಭಟ್, ಕೋಶಾಧಿಕಾರಿ ಭಾಗ್ಯಶ್ರೀ ಬಂಡಾರ್ಕರ್, ಸದಸ್ಯ ಗಿರೀಶ್ ಪೈ ಬಂಟ್ವಾಳ ಉಪಸ್ಥಿತರಿದ್ದರು. ವಸಂತ್ ಪ್ರಭು ವಂದಿಸಿದ್ರು. ಸೇವ್ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ಕೋವಿಡ್ ಸಂದರ್ಭದಲ್ಲೂ ಆಸ್ಪತ್ರೆಗಳಿಗೆ ವಿವಿಧ ಸಲಕರಣೆ, ಸಾವಿರಾರು ಕುಟುಂಬಕ್ಕೆ ಆಹಾರ ಧಾನ್ಯದ ಕಿಟ್ ಅನ್ನು ವಿತರಿಸಲಾಗಿತ್ತು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.